ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಲೇಯರ್ ಬಂದ ಚಪಾತಿ ನೋಡಿ, ಅದು ಮಾಡಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಈಗ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. 1 ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಉಪ್ಪು ಹಾಕ್ಕೊಳ್ತಾ ಇದ್ದೇನೆ, ಉಪ್ಪು ರುಚಿಗೆ ಬೇಕಾದಷ್ಟು. ಈಗ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನಾನು ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀರು ಹಾಕುವಾಗ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು. ಈಗೇನೆ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ನಾನೀಗ ಪುನಃ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಹಿಟ್ಟು ಕಲಸುವಾಗ ಮೆತ್ತಗೆ ಕಲಸ್ಕೊಳ್ಬೇಕು. ಈಗ ಹಿಟ್ಟು ಕಲಸಿ ಆಗಿದೆ. ಈಗ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ ಚೆನ್ನಾಗಿ ನಾದ್ಕೊಳ್ಬೇಕು. ಈಗೇನೆ ನೋಡಿ, ಚೆನ್ನಾಗಿ ನಾದ್ಕೊಳ್ಬೇಕು ನಾವು. ಹಿಟ್ಟು ಸ್ಮೂತಾಗಿ ಬಂದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ ಎಲ್ಲ ಕಡೆಗೂ ಹಚ್ಕೊಂಡು ಒಂದು ಅರ್ಧ ಗಂಟೆ ಹೊತ್ತು ಇದನ್ನು ಬಿಟ್ಟರೆ ಆಯಿತು. ನಾವು ಎಷ್ಟೊತ್ತು ಹಿಟ್ಟನ್ನು ಬಿಡ್ತೇವೆ ನೋಡಿ, ಅಷ್ಟು ಮೆತ್ತಗೆ ಚಪಾತಿ ಬರ್ತದೆ. ಈಗ ನೋಡಿ, ಅರ್ಧ ಗಂಟೆ ಆಗಿದೆ. ಹಿಟ್ಟು ತೋರಿಸ್ತಾ ಇದ್ದೇನೆ ನೋಡಿ, ಎಷ್ಟು ಮೆತ್ತಗೆ ಬಂದಿದೆ. ನಮಗೆ ಎಷ್ಟು ದೊಡ್ಡ ಬಾಲ್ ಬೇಕು ನೋಡಿ, ಅಷ್ಟು ದೊಡ್ಡ ಬಾಲು ಮಾಡಿದರೆ ಆಯಿತು. ಬಾಲ್ ತುಂಬ ಸಣ್ಣದು ಮಾಡೋದು ಬೇಡ. ನಾನಿಲ್ಲಿ ಮೀಡಿಯಮ್ ಸೈಜಿನಲ್ಲಿ ಮಾಡ್ಕೊಂಡಿದ್ದೀನಿ. 1 ಕಪ್ಪು ಗೋಧಿ ಹಿಟ್ಟಿನಲ್ಲಿ 4 ಉಂಡೆ ಆಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಉಂಡೆ ತಗೊಂಡಿದ್ದೇನೆ ನೋಡಿ, ಅದನ್ನು ಹೀಗೆ ಪ್ರೆಸ್ ಮಾಡಿಕೊಳ್ಬೇಕು. ಈಗ ಅದನ್ನು ಲಟ್ಟಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಲಟ್ಟಿಸಿದ ನಂತರ ಚಾಕುವಿನಿಂದ ಹೀಗೆ ನೋಡಿ ಕಟ್ ಮಾಡಿಕೊಳ್ಬೇಕು. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಮೇಲೆಲ್ಲ ಎಣ್ಣೆ ಹಾಕ್ಕೊಳ್ಬೇಕು. ಈಗ ನೋಡಿ, ನಾನು ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ನಂತರ ನಾವು ಅದನ್ನು ಹೀಗೆ ಮಡಚ್ಕೊಳ್ಬೇಕು ನೋಡಿ, ತೋರಿಸ್ತಾ ಇದ್ದೇನೆಲ್ಲ ರೌಂಡಾಗಿ ನಾವು ಮಡಚ್ಕೊಳ್ಬೇಕು. ಈಗ ನೋಡಿ, ನಾನು ತೋರಿಸ್ತೇನೆ. ಹೀಗೆ ಬಂತಲ್ಲ, ಇನ್ನು ಇದನ್ನು ನಾವು ಪ್ರೆಸ್ ಮಾಡಿಕೊಳ್ಬೇಕು. ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಪ್ರೆಸ್ ಮಾಡಿಕೊಳ್ಬೇಕು. ಹೀಗೆ ನೋಡಿ, ಇನ್ನು ಇದನ್ನು ನಾವು ಲಟ್ಟಿಸಿಕೊಳ್ಬೇಕು. ಲಟ್ಟಿಸಿಕೊಳ್ಳುವಾಗ ತುಂಬ ತೆಳ್ಳಗೆ ಲಟ್ಟಿಸೋದು ಬೇಡ, ತುಂಬ ದಪ್ಪ ಕೂಡ ಇಡೋದು ಬೇಡ, ತುಂಬ ತೆಳ್ಳಗೆ ಕೂಡ ಬೇಡ, ತುಂಬ ದಪ್ಪ ಕೂಡ ಬೇಡ, ಮೀಡಿಯಮ್ ಆಗಿಟ್ಟರೆ ಸಾಕು. ಈಗ ನೋಡಿ, ಲಟ್ಟಿಸಿ ಆಗಿದೆ. ಇಷ್ಟು ದಪ್ಪಕ್ಕೆ ಲಟ್ಟಿಸಿದರೆ ಆಯಿತು. ಲಟ್ಟಿಸುವಾಗ ನಡು ತೆಳ್ಳಗೆ ಇಡೋದು ಬೇಡ, ದಪ್ಪ ಇದ್ದರೆ ಸಾಕು. ಬಿಸಿ ಕಾವಲಿಗೆ ನಾನಿಲ್ಲಿ ಚಪಾತಿ ಹಾಕ್ಕೊಂಡಿದ್ದೀನಿ. ಚಪಾತಿ ಈಗ ಒಂದು ಸೈಡ್ ಫ್ರೈ ಆಗಿದೆ. ಅದನ್ನು ಮಗುಚಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಫ್ರೈ ಆದ ಸೈಡಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡ್ ಹಾಗೆಯೇ ಫ್ರೈ ಆದ ನಂತರ ಮಗುಚಿ ಹಾಕ್ಕೊಳ್ಬೇಕು. ಹಾಗೆಯೇ ಎಣ್ಣೆ ಹಾಕ್ಕೊಳ್ಬೇಕು. ಬ್ರಷಿಂದ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬೇಡದಿದ್ದರೆ ತುಪ್ಪ ಹಾಕ್ಕೊಳ್ಬೋದು, ಬೆಣ್ಣೆ ಹಾಕ್ಕೊಳ್ಬೋದು. ಈಗ ನೋಡಿ, ನಾನು ತೋರಿಸ್ತಾ ಇದ್ದೇನೆ, ಲೇಯರ್ ಎಲ್ಲ ಬಿಡ್ತಾ ಉಂಟು. ಈಗ ಚಪಾತಿ ಫ್ರೈ ಆಗಿದೆ. ಈಗೇನೆ ಉಳಿದ ಚಪಾತಿ ಕೂಡ ಫ್ರೈ ಮಾಡಿಕೊಂಡ್ರೆ ಆಯಿತು ನೋಡಿ, ಸಾಫ್ಟಾಗಿ ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.